ಕರಾವಳಿ ಭಾಗದಲ್ಲಿ ಮುಖ್ಯವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವತಿಯಿಂದ ನಿರ್ಮಾಣಗೊಂಡಿರುವ ರಸ್ತೆಗಳೆಲ್ಲವೂ ಅವೈಜ್ಞಾನಿಕ, ಅಪೂರ್ಣ ಹಾಗೂ ರಾಷ್ಟ್ರೀಯ ಹೆದ್ದಾರಿ ನೀತಿಗಳಿಗೆ ವಿರುದ್ಧವಾದುದು. ಹಾಗಾಗಿ ಈ ಬಗ್ಗೆ ಕೇಂದ್ರ ಸರ್ಕಾರ ತನಿಖಾ ತಂಡ ರಚಿಸಿ ತನಿಖೆ ನಡೆಸಬೇಕು, ಶ್ವೇತಪತ್ರ ಹೊರಡಿಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರು ಆಗ್ರಹಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಹೆದ್ದಾರಿ ನಿರ್ಮಾಣದ ವೇಳೆ ಗುಣಮಟ್ಟವನ್ನು ಕಾಪಾಡಿಲ್ಲ, ಎಲ್ಲ ಫ್ಲೈಓವರ್ಗಳು ವಿಫಲವಾಗಿವೆ, ರಸ್ತೆ ಕಾಮಗಾರಿ ಕಳಪೆ ಎನ್ನುವುದಕ್ಕೆ ಸಾಕಷ್ಟು ಉದಾಹರಣೆಗಳು ತಾನು ನೀಡಬಲ್ಲೆ. ಕೇರಳದ ರಸ್ತೆಗಳು ಇದಕ್ಕಿಂತ ಎಷ್ಟೋ ಉತ್ತಮವಾಗಿದೆ. ಹವಾಮಾನ ಪರಿಸ್ಥಿತಿಯನ್ನು ನೋಡಿಕೊಂಡು ರಸ್ತೆ ನಿರ್ಮಾಣ ಮಾಡಬೇಕಾಗಿದೆ ಎಂದರು. ಸುರತ್ಕಲ್ನಲ್ಲಿ ಟೋಲ್ ಸಂಗ್ರಹ ನಿಲ್ಲಿಸಿದ್ದರಿಂದ ರಸ್ತೆ ದುರಸ್ತಿಗೆ ಹಣ ಇಲ್ಲ ಎಂದು ಸಂಸದರು ಹೇಳಿಕೆ ನೀಡಿರುವುದು ಖಂಡನೀಯ. ಈ ಮಾತನ್ನು ಅವರು ಸಂಸತ್ತಿನಲ್ಲಿ ಹೇಳಲಿ ಎಂದರು. ಕರಾವಳಿಯ 3 ಸಂಸದರು ಸೇರಿ ಹೆದ್ದಾರಿ ದುರಸ್ತಿಗೆ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು. ನೀವು ಏನಾದರೂ ರಸ್ತೆ ಮಾಡಬೇಕಿದ್ರೆ ಆಯಾ ಭಾಗದ ಹವಾಮಾನ, ಮಳೆ ಅಥವಾ ಅಲ್ಲಿರುವಂಥ ಮಣ್ಣು ಎಲ್ಲವನ್ನು ಸ್ಟಡಿ ಮಾಡಿ ತಾನೇ ಮಾಡೋದು. ವಿಚ್ ರೋಡ್ಸ್ ಆರ್ ಫೀಸಿಬಲ್ ಫಾರ್ ವಿಚ್ ಸ್ಟೇಟ್, ವಿಚ್ ಡಿಸ್ಟ್ರಿಕ್ಟ್? ರಘು, ಅಷ್ಟು ಆಲೋಚನೆ ಮಾಡಬೇಕಾ ಬೇಡ? ಮಂಗಳೂರಿಗೂ ಒಂದೇ, ಕೇರಳಕ್ಕೂ ಒಂದೇ, ಆಂಧ್ರ ಪ್ರದೇಶಕ್ಕೂ ಒಂದೇ, ತಮಿಳುನಾಡಿಗೂ ಒಂದೇನಾ? ಟೋಟಲಿ ಫೇಲ್ಯೂರ್. ಇಮ್ಮಿಡಿಯೇಟ್ ಆಗಿ ನಾನು ಡಿ ಸಿಗೂ ಹೇಳಿದ್ದೇನೆ, NHAI PD ಗೂ ಹೇಳಿದ್ದೀನಿ. ಸಾಂಕೇತಿಕವಾದ ಪ್ರತಿಭಟನೆ ಮೊನ್ನೆ ಮಾಡಿದ್ದೀವಿ. ನೋಡಿ ಈ ರೀತಿ ಉಂಟು ಅಂತ ಜನ ಆಕ್ರೋಶಗೊಂಡಿದ್ದಾರೆ. ಮತ್ತು ನಮ್ಮಲ್ಲಿ ಯಾವುದೇ NHAIಗಳು ನಿಯಮಿತ ಕಾಲಕ್ಕೆ ಕಂಪ್ಲೀಟ್ ಆಗಿಲ್ಲ ಹೇಳಿ ಅವರು ಆಗಿದೆ ಅಂತ. ಅವರು ದುಡ್ಡು ಇಟ್ಟೇ ಕೊಡೋದವರು. ನ್ಯಾಷನಲ್ ಹೈವೇಲಿ ಸಾಕಷ್ಟು ದುಡ್ಡಿದೆ. ನಿತಿನ್ ಗಡ್ಕರಿ ಅವರು ಪಾರ್ಲಿಮೆಂಟಲ್ಲಿ ಮಾತಾಡೋದನ್ನು ನಾನು ಕೇಳಿದ್ದೇನೆ. ಸಾಕಷ್ಟು ದುಡ್ಡಿದೆ. ಯು ಆರ್ ಮೇಂಟೈನಿಂಗ್ ಕ್ವಾಲಿಟಿ. ಏನಿದೆ ಕ್ವಾಲಿಟಿದು? ನಮ್ಮ ಜಿಲ್ಲೆಯಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಯಾಕೆ ಹಾಗೆ ಆಗ್ತದೆ? ಅದನ್ನು ಸರಿ ಮಾಡಿ ಅಂತ ನಾನು ಹೇಳ್ತೇನೆ. ಅದಕ್ಕೊಂದು ವೈಟ್ ಪೇಪರ್ ಕೊಡಿ ಮತ್ತು ಇನ್ಕ್ವೈರಿ ಮಾಡಿ ಇಮಿಡಿಯೇಟ್. ಇಷ್ಟು ಆಕ್ಸಿಡೆಂಟ್ಗಳು ಇದೆಲ್ಲ ಆಯ್ತಲ್ಲ, 120 ಆಕ್ಸಿಡೆಂಟ್ಸ್ಗಳು ಯಾಕಾಗಿ ಆಗ್ತವೆ? ಯಾವ ರೀತಿ ವೆಹಿಕಲ್ಗಳು ಓಡಾಡಲಿಕ್ಕೆ ಅವಕಾಶ ಕೊಟ್ಟು ಟರ್ನಿಂಗ್ಸು. ನೀವು ನಿಮ್ಮ ಜಪ್ಪಿನ ಮೊಗರದಿಂದ ಎಕ್ಕೂರಿನಿಂದ ಬರುವಂಥ ರಸ್ತೆ ಜಾಯ್ನಿಂಗಲ್ಲಿ ಇಟ್ಸ್ ಅ ವೆರಿ ಡೇಂಜರಸ್ ಟರ್ನಿಂಗ್. ಯು ಆಸ್ಕ್ ಎನಿ ಇಂಜಿನಿಯರ್ ಹೂ ವಾಸ್ ಕ್ವಾಲಿಫೈಡ್ ಇನ್ ಸ್ಟ್ರಕ್ಚರಲ್ ಆರ್ ದಿ ನ್ಯಾಷನಲ್ ಹೈವೇಸ್. ಎಷ್ಟೋ ವೆಹಿಕಲ್ಗಳು ಸೀದಾ ಹೀಗೆ ಬಂದು ಸೀದಾ ಕೆಳಗೆ ಬಿದ್ದದಿದ್ದಾವೆ ಇಲ್ಲಿ.